ಜೆಸಿಐ ಮಂಗಳೂರು ವತಿಯಿಂದ ಜೆಸಿಐ ಸಪ್ತಾಹ 2020 ಅಂಗವಾಗಿ ವಾವ್ ಅಂದ್ರೆ ವೆಲ್ತ್ ಔಟ್ ಆಫ್ ವೇಸ್ಟ್ ಅಂದ್ರೆ ತ್ಯಾಜ್ಯದಿಂದ ಸಂಪತ್ತು ಎನ್ನುವಂತಹ ವಿನೂತನ ಕಾರ್ಯಕ್ರಮ ನಡೀತಾ ಇದೆ. ಬಟ್ಟೆ ಮತ್ತು ಕಾಗದದ ಚೀಲಗಳ ಬಳಕೆಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಮಂಗಳೂರಿನ ಮಾರುಕಟ್ಟೆಗಳು, ಹೈಪರ್ ಮಾರ್ಕೆಟ್ಗಳಿಗೆ ತೆರಳಿ ಈ ನಿಟ್ಟಿನಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಕೂಡ ನಡೆದಿದೆ. ಈ ಬಗ್ಗೆ ಮಾತನಾಡಿದ ಜೆಸಿಐ ಮಂಗಳೂರಿನ ಅಧ್ಯಕ್ಷೆ ಜೆಸಿ ಶುಭಾ ಬಾಳಿಗ ಅವರು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಲು ಮತ್ತು ಮರುಬಳಕೆಯ ಚೀಲಗಳಾದ ಬಟ್ಟೆ ಮತ್ತು ಕಾಗದದ ಚೀಲಗಳ ಬಳಕೆಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ರೆಸ್ಟೋರೆಂಟ್ಗಳು, ಹೈಪರ್ ಮಾರ್ಕೆಟ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳಿಗೆ ಬಟ್ಟೆ ಚೀಲಗಳನ್ನು ವಿತರಿಸುವ ಕಾರ್ಯ ತಮ್ಮ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ ಅಂತ ಹೇಳಿದರು. Different restaurants and marketplaces, supermarkets distributing cloth bags. The reason behind this is JCD 2020 and the theme for the day is say no to plastic. So I really wish that people of Mangalore cooperate with the shopkeepers and try to make our environment clean by using cloth bags or paper bags. Please maintain this throughout. Thank you.